ಇಂಡಿಯಾ ಯೂತ್ ಗೇಮ್ಸ್ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ಗೆ ಮಂಗಳೂರಿನ ಬಾಸ್ಕೆಟ್ಬಾಲ್ ಕ್ಲಬ್ನ ಸದಸ್ಯ ಪ್ರದೀಪ್ ದಿಲೀಪ್ ಆಯ್ಕೆಯಾಗಿದ್ದಾರೆ. ಭಾರತ ಸರ್ಕಾರದ ಕ್ರೀಡಾ ಸಚಿವಾಲಯದ ವತಿಯಿಂದ ಮಹಾರಾಷ್ಟ್ರದ ಪುಣೆಯಲ್ಲಿ ಜನವರಿ 8 ರಿಂದ 19ರವರೆಗೆ ಬಾಸ್ಕೆಟ್ಬಾಲ್ ಪಂದ್ಯಾಟ ನಡೆಯಲಿದೆ. ಈ ಪಂದ್ಯಾಟಕ್ಕೆ ಮಂಗಳೂರಿನ ಬಾಸ್ಕೆಟ್ಬಾಲ್ ಕ್ಲಬ್ನ ಸದಸ್ಯರಾಗಿರುವ ಪ್ರದೀಪ್ ದಿಲೀಪ್ ಅವರು ಆಯ್ಕೆಯಾಗಿದ್ದಾರೆ. ಇವರು ಮಂಗಳೂರಿನ ಸಂತ ಅಲೋಷಿಯಸ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ. ಬಾಲಕರ ರಾಜ್ಯ ಯೂತ್ ಬಾಸ್ಕೆಟ್ಬಾಲ್ ತಂಡವನ್ನ ಪ್ರದೀಪ್ ದಿಲೀಪ್ ಪ್ರತಿನಿಧಿಸಲಿದ್ದಾರೆ. ಮಂಗಳೂರು ಬಾಸ್ಕೆಟ್ಬಾಲ್ ಕ್ಲಬ್ನ ಕೋಚ್ ಆದಿತ್ಯ ಮಹಾಲೆ ಅವರಿಂದ ತರಬೇತಿಯನ್ನ ಪಡೆಯುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್ 24/7 ಮಂಗಳೂರು.